ಈಗ ನಾವು ತುಳು ಬದುಕು ವಸ್ತು ಸಂಗ್ರಹಾಲಯದ ಒಳಗೆ ಇದ್ದೇವೆ. ತುಳು ಬದುಕು ವಸ್ತು ಸಂಗ್ರಹಾಲಯ ಅನ್ನುವಂಥ ಹೆಸರನ್ನು ಇದಕ್ಕೆ ಯಾಕೆ ಕೊಡಲಾಯಿತು? ವಸ್ತು ಸಂಗ್ರಹಾಲಯ ಅಂತ ಕೊಡ್ತಿದ್ರೆ ಸಾಕಾಗ್ತಿರ್ಲಿಲ್ವೇ ಅನ್ನೋ ಪ್ರಶ್ನೆ ಬರ್ಬೋದು. ತುಳು ಬದುಕು ವಸ್ತು ಸಂಗ್ರಹಾಲಯ ಅನ್ನುವಂಥ ಹೆಸರನ್ನು ಯಾಕೆ ಕೊಟ್ಟಿತು ಅಂತಂದರೆ, ಇಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತು ಕೂಡ ನಮ್ಮ ತುಳು ಬದುಕಿಗೆ ಸಂಬಂಧಪಟ್ಟದ್ದು. ನಮ್ಮ ತುಳುವರು ತಮ್ಮ ನಿತ್ಯದ ಬದುಕಿನಲ್ಲಿ ಬಳಕೆ ಮಾಡ್ತಾ ಇದ್ದಂಥ ವಸ್ತುಗಳು. ಇಲ್ಲಿ ಸಾವಿರಾರು ವಸ್ತುಗಳು ಇವೆ. ಆದರೆ ಪ್ರತಿಯೊಂದು ವಸ್ತುವನ್ನು ನಾವು ಸೂಕ್ಷ್ಮವಾಗಿ ನೋಡಿದಾಗ, ಒಂದು ಸಂಶೋಧನಾ ಬುದ್ಧಿಯಿಂದ ನೋಡಿದಾಗ ಅದ್ಭುತವಾದಂತಹ ಐತಿಹಾಸಿಕ ಅಂಶ ಇರಬಹುದು, ಅಥವಾ ಚಾರಿತ್ರಿಕ ಹಿನ್ನೆಲೆ ಇರಬಹುದು, ಅಥವಾ ಒಂದು ರೀತಿಯ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು, ನಮ್ಮ ತುಳುವರ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಅದು ನಮ್ಮ ಮುಂದೆ ತೆರೆದಿಡ್ತದೆ. ನೋಡುವುದಕ್ಕೆ ಇದು ಬಹಳ ಸರಳವಾಗಿ ಕಾಣಬಹುದು, ಆದರೆ ಈ ಪ್ರತಿಯೊಂದು ವಸ್ತುವು ಕೂಡ ಇತಿಹಾಸದ ದೃಷ್ಟಿಯಿಂದ ಅದು ಮಹತ್ವಪೂರ್ಣವಾದದ್ದು. ಇಲ್ಲಿ ನನಗೆ ನನ್ನ ಪೂಜ್ಯರು ಹಾಗೂ ನಾನು ಬಹಳಷ್ಟು ಗೌರವಿಸುವ ನಮ್ಮ ತುಳುನಾಡಿನ ಹೆಮ್ಮೆಯ ಸಂಶೋಧಕ ಪ್ರೊಫೆಸರ್ ಅಮೃತ್ ಸೋಮೇಶ್ವರವರು ಒಂದು ಮಾತು ನೆನಪಾಗತ್ತೆ. ಏನು ಅಂತಂದರೆ, ನಮ್ಮ ಹಿರಿಯರು ಬಳಕೆ ಮಾಡಿರತಕ್ಕಂಥ ಒಂದು ಸಾಮಾನ್ಯ ಗೆರಟೆಗೂ ಕೂಡ ಸಾಂಸ್ಕೃತಿಕ ಮೌಲ್ಯ ಇದೆ ಅನ್ನುವಂಥದ್ದು ಅದ್ಭುತವಾದ ಮಾತದು, ಬಹಳ ಅರ್ಥಪೂರ್ಣವಾದಂಥ ಮಾತು. ನಾನು ಗಮನಿಸಿದ ಹಾಗೆ ಖಂಡಿತವಾಗಿಯೂ ಕೇವಲ ಗೆರಟೆ ಅಲ್ಲ, ಬಳಸಿ ಬಿಸಾಕಿದ ಪೊರಕೆ ಏನಿದೆ ಅಥವಾ ಹಿಡಿಸುಡಿ ಅಂತ ನಾವು ಏನು ಹೇಳ್ತೇವೆ, ಅದಕ್ಕೂ ಕೂಡ ಅದೇ ರೀತಿಯ ಸಾಂಸ್ಕೃತಿಕ ಮೌಲ್ಯ ಇದೆ. ಕೇಳುಗ ಬಂಧುಗಳೇ, ನಿಮಗೆ ಆಶ್ಚರ್ಯ ಆಗ್ಬೋದು. ನಮ್ಮ ತುಳುವರ ಒಂದು ಸಾಮಾನ್ಯ ವಸ್ತುವಿಗೆ ಸಂಬಂಧಪಟ್ಟ ಹಾಗೆ ಒಂದು ಮಾತು ಹೇಳ್ತೇನೆ ಕೇಳಿ. ಅಥವಾ ನಾನು ಈಗಾಗಲೇ ನಮ್ಮ ಈ ಕೇಂದ್ರದ ಪರಿಚಯದ ಮಾತುಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳಿದೆ. ಒಂದು ಕಡೆಯಿಂದ ಭೌತಿಕ ವಸ್ತು, ಇನ್ನೊಂದು ಕಡೆಯಿಂದ ಮೌಖಿಕ ಸಾಹಿತ್ಯ ಅಂತೇಳಿ. ನಮ್ಮ ಹಿರಿಯರು ಪೊರಕೆಗೆ ಸಂಬಂಧಪಟ್ಟ ಹಾಗೆ ಹೇಳುವಂಥ ಒಂದು ಗಾದೆ ಮಾತಿದೆ. ಏನದು? ಮೈಪು ಪೋಯಿನಲ್ಪ ಮಾಟಲ ಫಲಿಪಂದು. ಪೊರಕೆ ಹೋದ ಜಾಗಕ್ಕೆ ಮಾಟವೂ ಫಲಿಸುವುದಿಲ್ಲ ಅಂದರೆ ಏನದರ ಅರ್ಥ? ನೋಡಿ, ನಮ್ಮ ತುಳುನಾಡಿನಲ್ಲಿ ಒಂದು ಕಾಲದಲ್ಲಿ, ತುಳುನಾಡಿನಲ್ಲಿ ಅಂತ ಮಾತ್ರ ನಾನು ಹೇಳುವುದಿಲ್ಲ, ಎಲ್ಲ ಕಡೆಯಲ್ಲಿ ಆ ಸಂಪ್ರದಾಯ ಇರ್ಬೋದು, ಆದರೆ ಮುಖ್ಯವಾಗಿ ನಮ್ಮಲ್ಲಿ ನಾನು ಮಾತಾಡ್ತಾ ಇರುವಂಥದ್ದು, ನಮ್ಮ ತುಳುವರ ಗಾದೆಗೆ ಒತ್ತು ಕೊಟ್ಟು ನಾನು ಹೇಳುವಂಥದ್ದು, ಮೈಪು ಪೋಯಿನಲ್ಪ ಮಾಟಲ ಫಲಿಪಂದ್ ಅಂತಂದರೆ ಏನು? ನೋಡಿ, ಇವತ್ತಿಗೂ ನನಗೆ ನೆನಪಿದೆ. ಇವತ್ತೆಲ್ಲ ಪರಿಸ್ಥಿತಿ ಬದಲಾಗಿಬಿಟ್ಟಿದೆ. ನನ್ನ ಎಳವೆಯಲ್ಲಿ ಬಾಲ್ಯದ ದಿನಗಳನ್ನು ನಾನು ನೆನಪು ಮಾಡಿಕೊಂಡ್ರೆ, ಯಾವುದೇ ಒಂದು ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೆಯ ಹೆಂಗಸರು ಮಾಡ್ತಾ ಇದ್ದಂಥ ಮೊದಲ ಕೆಲಸ ಏನಪ್ಪ ಅಂತಂದರೆ, ಪೊರಕೆ ಹಿಡಿದು 4 ಸುತ್ತ ಗುಡಿಸಿ ಬಲೆ ಗಿಲೆ ತೆಗೆದು ಮನೆಯನ್ನು ನೀಟಾಗಿ ಇಡುವಂಥದ್ದು. ಅದು ಗುತ್ತು ಬೀಡುಗಳಿರ್ಬೋದು, ಸಾಮಾನ್ಯ ಮನೆ ಇರ್ಬೋದು. ಈ ರೀತಿ ಸ್ವಚ್ಛವಾಗಿಟ್ಟಂತಹ ಮನೆಗೆ ಮಾಟ ಮಾಡಿದರೂ ಫಲಿಸುವುದಿಲ್ಲ ಅಂತೇಳಿ ಅರ್ಥ. ತಾವು ಗಮನಿಸಬೇಕು. ಅದಕ್ಕೆ ತದ್ವಿರುದ್ಧವಾಗಿದ್ದರೆ ಮಾಟವೇ ಮಾಡೋದು ಬೇಡ, ಅದೇ ಮಾಟ. ಅಂದರೆ ಅದಕ್ಕೆ ನಾವು ಹೇಳುವಂಥದ್ದು ಕ್ಲೀನ್ಲಿನೆಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅನ್ನುವಂಥದ್ದು. ಆ ಕ್ಲೀನ್ಲಿನೆಸ್ಗೆ ಆ ರೀತಿಯ ಒಂದು ಪ್ರಾಮುಖ್ಯತೆಯನ್ನು ನಮ್ಮ ತುಳುವರು ಕೊಟ್ಟಿದ್ದರು. ಇವತ್ತು ನಮ್ಮ ಪೂಜ್ಯ ಸನ್ಮಾನ್ಯ ಮೋದಿಜಿಯವರ ಮಾತೇನಿದೆ, ಸ್ವಚ್ಛ ಭಾರತದ ಕಲ್ಪನೆ, ನಮ್ಮ ತುಳುವರಿಗೆ ಸಹಸ್ರ ವರ್ಷಗಳ ಹಿಂದೆಯೇ ಆ ಒಂದು ಕಲ್ಪನೆ ಇತ್ತು. ಆ ರೀತಿ ಆ ನೀಟ್ನೆಸ್ಸಿಗೆ ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ದರು. ಈ ರೀತಿ ಗುಡಿಸಿ ಬಿಸಾಕಿರತಕ್ಕಂಥ ಪೊರಕೆ ಇದೆಯಲ್ಲ, ಆ ಪೊರಕೆ ಅದಕ್ಕೂ ಒಂದು ಮಾತಿದೆ. 1000 ಸರ್ತಿ ಅಡಿತು ದಕ್ಕನ ಕುಂಟಿ ಮೈಪುಗಲ ಒಂಜಿ ದಿನ ಉಂಟು ಅಂತೇಳಿ. ಅಂದರೆ ಯಾವುದೇ ವಸ್ತುವನ್ನು ನೀವು ಕಡೆಗಣಿಸಬಾರ್ದು, ಯಾರನ್ನೂ ಕಡೆಗಣಿಸಬಾರ್ದು ಅನ್ನುವಂಥ ಒಂದು ಮೇಲ್ನೋಟಕ್ಕೆ ಆ ಒಂದು ಅರ್ಥವನ್ನು ಕೊಟ್ಟರೆ, ನಮ್ಮ ತುಳುನಾಡಿನಲ್ಲಿ ಕೆಲವು ಸಮುದಾಯದವರು ಗುಡಿಸಿ ಬಿಸಾಕಿದ ಕುಂಟಿ ಮೈಪು ಅಂತ ನಾವು ಹೇಳ್ತೇವಲ್ಲ, ಅದನ್ನು ಮತ್ತಷ್ಟು ಗಿಡ್ಡಕ್ಕೆ ಕತ್ತರಿಸಿ ಅದರಿಂದ ತಲೆ ಬಾಚ್ತಾ ಇದ್ದಿರುವಂಥದ್ದು. ಕ್ಷೇತ್ರ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ನನಗೆ ತಿಳಿದ ವಿಚಾರ, ಗುಡಿಸಿ ಬಿಸಾಕಿದ ಆ ಕುಂಟಿ ಮೈಪೇನಿದೆ ಅದನ್ನು ಮತ್ತಷ್ಟು ಸಣ್ಣಕ್ಕೆ ಕತ್ತರಿಸಿ ಅದರ ಮುಖಾಂತರ ತಲೆ ಬಾಚ್ತಾ ಇದ್ರು. ನೋಡಿ, ಇದು ಸಾಮಾನ್ಯ ವಿಚಾರ ಅಲ್ಲ. ಸಂಧಿ ಪಾಡ್ದನಗಳಲ್ಲಿ ಬೆಳ್ಳಿ ಬಂಗಾರ ದಂತದ ಬಾಚಣಿಗೆ ಉಲ್ಲೇಖ ಬರ್ತದೆ. ಆದರೆ ಒಪ್ಪೊತ್ತಿನ ಊಟಕ್ಕೆ ತತ್ವಾರ ಇದ್ದಂತಹ ಒಬ್ಬ ಸಾಮಾನ್ಯ ಮನುಷ್ಯನ ಬದುಕು ಹೇಗಿತ್ತು ಅನ್ನುವಂಥದ್ದನ್ನು ಈ ಒಂದು ವಸ್ತು, ಸಾಮಾನ್ಯ ವಸ್ತು ನಿಮಗೆ ತಿಳಿಯ ಹೇಳ್ತದೆ. ಪೊರಕೆಯಿಂದ ನಾನು ಕ್ಷೇತ್ರ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ಒಂದು ಮಾತು ಕೇಳಿದೆ.
ಆ ರೀತಿ ಮಾತು ನಾವು ನಮ್ಮ ಹಿರಿಯರು ಅಥವಾ ನಾವು ಕೂಡ ಈ ಪೊರಕೆಯಿಂದ ತಲೆ ಬಾಚ್ತಾ ಇದ್ದೇವೋ ಅಂತ ಹೇಳಿದಾಗ ನಾನೊಂದು ಮಾತು ಕೇಳಿದೆ, ಅಲ್ಪ ನೀವು ಯಾಕೆ ಗುಡಿಸಿ ಬಿಸಾಕಿರ್ತಕ್ಕಂಥ ಪೊರಕೆಯಿಂದ ತಲೆ ಬಾಚ್ತೀರಿ, ಹೊಸತು ಮಾಡ್ಬೋದಲ್ಲ. ಹೊಸತು ಮಾಡಿದರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಒಂದನೇದಾಗಿ ಅದು ಬೆಂಡ್ ಆಗ್ತದೆ, ನಮ್ಮ ಗುಡಿಸಿ ಬಿಸಾಕಿರುವಂಥದ್ದು ಸ್ಟಿಫ್ ಆಗಿರ್ತದೆ, ಮತ್ತು ಅದು ಚೂಪಾಗಿರ್ತದೆ, ಪರ್ಪಸ್ ಸರ್ವ್ ಆಗ್ತದೆ. ನೀವು ಹೊಸತಾಗಿ ಮಾಡಿದರೆ ಅದರಿಂದ ಬಾಚಲಿಕ್ಕೆ ಬರೋದಿಲ್ಲ ಅಂತೇಳಿ. ಏನದು ನೋಡಿ, ಆ್ಯಕ್ಚುಲಿ ಈ ರೀತಿಯ ಒಂದು ಸಾಮಾನ್ಯ ವಸ್ತುವಿನ ಹಿಂದೆ, ಈಗ ಈ ಪೊರಕೆಗೆ ಸಂಬಂಧಪಟ್ಟಾಗಿ ಮಾತಾಡ್ತಾ ಹೋದರೆ ಈ ಪೊರಕೆಯ ಉಲ್ಲೇಖ ಪುರಾಣ ಕಾಲದಿಂದಲೇ ಬರ್ತದೆ. ನಾವು ಯುರೋಪಿನಲ್ಲಿ ಒಂದು ಪೊರಕೆಗೆ ಸಂಬಂಧಪಟ್ಟ ಹಾಗೆ ಒಂದು ವಸ್ತು ಸಂಗ್ರಹಾಲಯ ಇರುವಂಥದ್ದನ್ನು ನಾನು ಕೇಳಿದ್ದೇನೆ. ಸೊ ಹಾಗಾಗಿ ಇಲ್ಲಿ ನಮಗೆ ವಸ್ತು ಮುಖ್ಯ ಅಲ್ಲ. ವಸ್ತು ನಿಮಗೆ ಅದರ ಫೇಸ್ ವ್ಯಾಲ್ಯೂ ಏನಿದೆ ಅದು ಏನಿಲ್ಲ, ಇಲ್ಲಿ ಅದಕ್ಕೆ ಏನು ಮೌಲ್ಯ ಇಲ್ಲ. ಅದು ಮಣ್ಣು, ಮರ ಅಥವಾ ಕಬ್ಬಿಣದಿಂದ ಮಾಡಿರಬಹುದು, ಆದರೆ ಅದರ ಸಾಂಸ್ಕೃತಿಕ ಮೌಲ್ಯ ಇದಕ್ಕೆ ಬೆಲೆ ಕಟ್ಟುವುದಕ್ಕೆ ಸಾಧ್ಯ ಇಲ್ಲ. ಅಂತಹ ಅದ್ಭುತವಾದಂತಹ ಸಾಂಸ್ಕೃತಿಕ ಮೌಲ್ಯ ಇರತಕ್ಕಂಥ ವಸ್ತುಗಳಷ್ಟೇ ಇಲ್ಲಿರುವಂಥದ್ದು. ಒಂದು ಭಾಷೆ ಮತ್ತು ಒಂದು ಸಂಸ್ಕೃತಿ ಯಾವತ್ತೂ ಜೊತೆಯಲ್ಲಿ ಹೋಗುವಂಥದ್ದು. ಒಂದು ಸಂಸ್ಕೃತಿ ನಶಿಸಿ ಹೋಯಿತು ಅಂದ ತಕ್ಷಣಕ್ಕೆ ಅದಕ್ಕೆ ಪೂರಕವಾಗಿರತಕ್ಕಂಥ ಭಾಷೆಯು ನಾಶವಾಗಿ ಹೋಗ್ತದೆ. ಈಗ ನೀವು ಕೇಳ್ತಾ ಇದ್ದೀರಿ, ನಾವೆಲ್ಲ ಕೇಳ್ತಾ ಇದ್ದೇವೆ, ಏನು ನಮ್ಮ UN ಒಂದು ಅಳಿವಿನಂಚಿನಲ್ಲಿರುವ ಭಾಷೆಯ ಪಟ್ಟಿಯನ್ನು ಮಾಡ್ತಾ ಇದೆ. ಅದರಲ್ಲಿ ಕೆಲವು ಪ್ರಮುಖವಾದ ಭಾಷೆಗಳು, ಇವತ್ತು ನಮಗೆ ಪ್ರಮುಖವಾಗಿ ಕಾಣುವಂಥ ತುಳು ಭಾಷೆಯಂಥ ಭಾಷೆಯೂ ಸೇರಿಕೊಂಡಿದೆ ಅಂತ ಹೇಳಿದರೆ ನೀವು ಆಶ್ಚರ್ಯಪಡ್ತೀರಿ. ನೀವು ಹಾಗಾದರೆ ಅಳಿಯುತ್ತಿರುವ ಅಥವಾ ಸಾಯುತ್ತಿರುವ ಭಾಷೆ, ಒಂದು ಭಾಷೆ ಸಾಯುವುದು ಯಾವಾಗ ಅಂತಂದರೆ ಆ ಭಾಷೆಗೆ ಸಂಬಂಧಪಟ್ಟ ಶಬ್ದಗಳ ಬಳಕೆಯಾಗದೇ ಇದ್ದಾಗ, ಅಥವಾ ಆ ಭಾಷೆಯನ್ನು ನಾವು ಮಾತಾಡದೇ ಇದ್ದಾಗ ಅದು ದುರ್ಬಲವಾಗ್ತದೆ. ನೋಡಿ, ಅಲ್ಲಿ ನೋಡ್ತಾ ಇದ್ದೀರಿ ನೀವು, ಒಂದು ಕಾಲದಲ್ಲಿ ಒಂದು ಅಡಿಗೆ ಕೋಣೆಯೊಳಗಿದ್ದಿರತಕ್ಕಂತಹ ಅದೆಷ್ಟು ವಸ್ತುಗಳು, ಒಂದೊಂದು ವಸ್ತುವಿಗೆ ಒಂದೊಂದು ಹೆಸರಿತ್ತು. ಕರ, ಬಿಸಲೆ, ನೆಸಲೆ, ಅಡ್ಡೆರ, ಪಲ್ಲೈ, ಗದ್ದವು, ಬಾವಡೆ, ತರ್ಮುಚ್ಚಿ, ನೀರಡ್ಡೆರ, ಏನೆಲ್ಲ ವಸ್ತುಗಳು. ಯಾವ ಕಾರಣಕ್ಕೂ ಇವತ್ತು ಆ ಶಬ್ದಗಳನ್ನು ನಾವು ಇವತ್ತು ಬಳಕೆ ಮಾಡೋದಿಲ್ಲ. ಅದೇ ರೀತಿ ನೀವು ಒಂದು ಏತಕ್ಕೆ ಸಂಬಂಧಪಟ್ಟ ಹಾಗೆ, ಒಂದು ಕಾಲದಲ್ಲಿ ದಿನನಿತ್ಯ ಬಳಕೆಯಾಗ್ತಾ ಇದ್ದಂಥ ಶಬ್ದ ಅಂತಂದರೆ ಏತ ಅನ್ನುವಂಥ ಶಬ್ದ ಇಲ್ಲದೆ ತುಳು ಬದುಕೇ ಇರಲಿಲ್ಲ. ಆದರೆ ಯಾವ ಕಾರಣಕ್ಕೂ ಇವತ್ತು ಏತ ಅನ್ನುವಂಥ ಶಬ್ದವನ್ನು ಅಥವಾ ಪಣೆ ಅನ್ನುವಂಥ ಶಬ್ದವನ್ನು ನಾವು ಬಳಕೆ ಮಾಡುವಂಥ ಅಗತ್ಯ ಕಾಣೋದಿಲ್ಲ. ಆ ಏತ ಅನ್ನುವಂಥ ಶಬ್ದವೇ ಇವತ್ತು ಕಣ್ಮರೆಯಾಗಿದೆ. ನೋಡಿ, ಆ ಏತವೊಂದನ್ನು ಸಿದ್ಧಪಡಿಸಬೇಕಾದ್ರೆ ಅದಕ್ಕೆ ಪೂರಕವಾಗಿ ಬೇಕಾಗಿರ್ತಕ್ಕಂಥ ವಸ್ತುಗಳ ಪಾರಿಭಾಷಿಕ ಶಬ್ದಗಳೇನಿವೆ ಅದು ಎಷ್ಟು 30ರಿಂದ 40 ಹೆಸರು ಬಳಕೆಯಲ್ಲಿತ್ತು. ಉದಾಹರಣೆಗೆ ನಾವು ಹೇಳೋದಿದ್ದರೆ ಬರೋಣಿ, ಮರಾಯಿ, ನಾವು, ಕರಿ, ಗಿರ್ಗೋಲು, ಕುಂಡಚೆ, ಬಿರ್ಸೋಲು, ಏನೆಲ್ಲ ಹೆಸರುಗಳು. ಯಾವತ್ತಾದರೂ ನಾವು ಆ ಭಾಷೆ ಶಬ್ದಗಳನ್ನು ಇವತ್ತು ಬಳಕೆ ಮಾಡುವಂಥ ಅಗತ್ಯ ಇದೆಯೇ? ಖಂಡಿತ ಇಲ್ಲ. ಸೊ ಹಾಗಾಗಿ ಈ ವಸ್ತು ಸಂಗ್ರಹಾಲಯ ಅಂತಂದರೆ ಕೇವಲ ವಸ್ತುಗಳನ್ನು ಜೋಡಣೆ ಮಾಡಿಟ್ಟಿರ್ತಕ್ಕಂಥ ಒಂದು ಕೇಂದ್ರ ಅಂತ ಹೇಳಿ ಭಾವಿಸಬೇಡಿ ನೀವು. ನೋಡಿ, ನಿಮಗೆ ಬಹುಶಃ ನಾನು ಒಂದು ವಸ್ತುವನ್ನು ನಾನು ಇಲ್ಲಿ ವಿವರಿಸಿ ಹೇಳ್ತೇನೆ, ಆಗ ನಿಮಗೆ ಮನಸ್ಸಿಗೆ ಹೋಗ್ಬೋದು ಅದು ಹೇಗೆ ಅದರ ಇದೆ. ಅಂದರೆ ನಾನಿಲ್ಲಿ ನಿಮಗೆ ಏನು ಹೇಳಲಿಕ್ಕೆ ಹೊರಟಿದ್ದೇನೆ ಅಂತಂದರೆ, ಆ ಒಂದು ವಸ್ತುವಿನ ಮುಖಾಂತರ ಕೇವಲ ತುಳುನಾಡನ್ನಲ್ಲ, ನಮ್ಮ ರಾಜ್ಯವನ್ನು, ನಮ್ಮ ದೇಶವನ್ನು, ಇಡೀ ಜಗತ್ತನ್ನು ನೋಡಿ ನೀವು ಆ ವಸ್ತುವಿನ ಮುಖಾಂತರ ನೋಡಿ. ನಾನು ಒಂದು ವಸ್ತುವನ್ನು ಈಗ ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತೀನಿ. ನೋಡಿ, ಈಗ ನಿಮಗೆ ನಾನು ಒಂದು ವಸ್ತುವಿನ ಪರಿಚಯ ಮಾಡ್ತೇನೆ. ಆ ಒಂದು ವಸ್ತುವನ್ನು ನಾವು ಮಾತಾಡಿಸಿದಾಗ ಏನೆಲ್ಲ ವಿಚಾರಗಳು ಬರುತ್ತದೆ ಅನ್ನುವಂಥದ್ದನ್ನು ಆಲೋಚನೆ ಮಾಡಬೇಕು ನೀವು. ನಾನಿಲ್ಲಿ ಬಂದಂತಹ ವಿಸಿಟರ್ಸ್ಗಳಲ್ಲಿ ಒಂದು ಪ್ರಶ್ನೆ ಕೇಳೋದಿದೆ ಸಾಮಾನ್ಯವಾಗಿ, ಏನಿದು ಅಂತೇಳಿ, ಇದನ್ನು ತೋರಿಸಿ ಏನಿದು ಅಂತೇಳಿ. ಒಬ್ಬೊಬ್ಬನಿಗೆ ತೋಚಿದ ರೀತಿಯ ಒಂದೊಂದು ಉತ್ತರವನ್ನು ಕೊಡ್ತಾರೆ. ಕೆಲವರು ಮುಖ್ಯವಾಗಿ ಕೊಡುವಂಥ ಉತ್ತರ ಅಂತಂದರೆ ಕೀಸುಳಿ ಹಾಕುವಂಥ, ಮರದ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಬಳಕೆ ಮಾಡುವ ಕೀಸುಳಿ ಅನ್ನುವಂಥದ್ದು ಸಾಮಾನ್ಯವಾಗಿ ಬರುವಂಥ ಉತ್ತರ. ಯಾಕೆಂತಂದರೆ ಅದೇ ರೀತಿ ಕಾಣ್ತದೆ. ಇನ್ನು ಅವರಿಗೆ ತೋಚಿದ ರೀತಿಯಲ್ಲಿ ಉತ್ತರ ಕೊಡ್ತಾರೆ. ನಿಜವಾಗಿ ಏನು ಇದು? ವೀಕ್ಷಕ ಬಂಧುಗಳೇ, ನೀವು ಆಲೋಚನೆ ಮಾಡಬೇಕು. ಈಗಾಗಲೇ ಒಂದು ಮಾತು ಹೇಳಿದೆ, ಈ ವಸ್ತುವಿನ ಮುಖಾಂತರ ಕೇವಲ ತುಳುನಾಡನ್ನಲ್ಲ, ನಮ್ಮ ರಾಜ್ಯವನ್ನು, ನಮ್ಮ ದೇಶವನ್ನು ಹಾಗೂ ಜಗತ್ತನ್ನು ನೀವು ಕಲ್ಪಿಸಿಕೊಳ್ಳಬೇಕು. ಈ ಒಂದು ವಸ್ತುವನ್ನು ಆಧಾರವಾಗಿಟ್ಟುಕೊಂಡು ನಮ್ಮ ಈ ಒಂದು ಬದುಕು ಅಥವಾ ನಮ್ಮ ಈ ಒಂದು ಪ್ರಕೃತಿ ಅಥವಾ ನಮ್ಮ ಈ ಒಂದು ಜಗತ್ತು ಯಾವ ರೀತಿ ಬದಲಾಗ್ತಾ ಇದೆ ಅನ್ನುವಂಥದ್ದನ್ನು ನೀವು ಕಲ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಏನಿದು? ಇದು ಒಂದು ಕಾಲದಲ್ಲಿ ತುಳುನಾಡಿನಲ್ಲಿ ಹುಲಿ ಓಡಿಸ್ತಾ ಇದ್ದಂಥ ಸಾಧನ. ಕೇವಲ 125 ವರ್ಷಗಳ ಹಿಂದೆ, 150 ವರ್ಷಗಳ ಹಿಂದೆ ತುಳುನಾಡಿನಲ್ಲಿ
ಹುಲಿಗಳನ್ನು ಓಡಿಸುವುದಕ್ಕಾಗಿ, ಭಯಪಡಿಸಿ ಓಡಿಸುವುದಕ್ಕಾಗಿ ಬಳಕೆ ಆಗ್ತಾ ಇದ್ದಂಥ ಒಂದು ಸಾಮಗ್ರಿ. ಬಂಧುಗಳೇ, ಈ ಒಂದು ವಸ್ತು ನಿಮಗೆ ಭೌಗೋಳಿಕ, ತುಳುನಾಡಿನ ಭೌಗೋಳಿಕ, ರಾಜಕೀಯ, ಧಾರ್ಮಿಕ ಹಾಗೆಯೇ ಸಾಂಸ್ಕೃತಿಕ ಚಿತ್ರಣವನ್ನು ಕಲ್ಪನೆ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡ್ತದೆ. ನಾನು ನಿಮ್ಮಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೇನೆ, ತುಳುನಾಡಿನಲ್ಲಿ ಕೇವಲ 100-150 ವರ್ಷಗಳ ಹಿಂದೆ ಹುಲಿ ಓಡಿಸುವುದಕ್ಕಾಗಿ ಈ ಒಂದು ಸಾಧನವನ್ನು ಬಳಕೆ ಮಾಡ್ತಾ ಇದ್ರು ಅಂತಂದರೆ ಆ ಕಾಲಕ್ಕೆ ಎಷ್ಟು ಹುಲಿಗಳಿದ್ದಿರಬೇಕು, ಎಷ್ಟು ಭೌಗೋಳಿಕವಾಗಿ ಎಷ್ಟು ಕಾಡಿದ್ದಿರಬೇಕು. ಆದರೆ ಇವತ್ತು ತುಳುನಾಡಿನಲ್ಲಿ ಹುಲಿ ಇತ್ತು ಅನ್ನುವಂಥದ್ದನ್ನು ನಾನು ಕೇಳಲಿಲ್ಲ. ಹುಲಿ ಬಂದಿದೆ, ಅಲ್ಲಿ ಹುಲಿ ಹಿಡಿತು ಅಂತ ನಾನು ಕೇಳಲಿಲ್ಲ. ಮಡಿಕೇರಿಯಲ್ಲಿ ಅಲ್ಲಿಲ್ಲೇನೋ ಸುದ್ದಿ ಆಗ್ತದೆ ಯಾವತ್ತಾದ್ರೊಮ್ಮೆ, ಆದರೆ ಚಿರತೆ ಇದ್ದಿರಬಹುದೇನೋ, ಆದರೆ ಹುಲಿ ಅನ್ನುವಂಥ ಪ್ರಶ್ನೆ ಇಲ್ಲ. ಕೇಳುಗ ಬಂಧುಗಳೇ ಗಮನಿಸಿ, ಕೇವಲ 125 ವರ್ಷಗಳ ಹಿಂದೆ ಸುಳ್ಯ ಪ್ರದೇಶದ ಒಬ್ಬ ಫಕೀರಗೌಡ ಅನ್ನುವರು ತುಳುನಾಡು ಮತ್ತು ಮಡಿಕೇರಿ 2 ಜಿಲ್ಲೆಗಳಲ್ಲಿ ಸೇರಿ ಫಕೀರಗೌಡ ಅವರು ಸುಮಾರು 2,000 ಹುಲಿ ಕೊಂದದ್ದಕ್ಕೆ ದಾಖಲೆ ಇದೆ. ಸುಮಾರು 2,000 ಹುಲಿ ಕೊಂದದ್ದಕ್ಕೆ ದಾಖಲೆ ಇದೆ ಹಾಗಾದರೆ ಫಕೀರಗೌಡರಂತಹ ಅದೆಷ್ಟು ಶಿಕಾರಿಗಳು ತುಳುನಾಡಿನಲ್ಲಿ ಇರಲಿಲ್ಲ? ಎಷ್ಟು ಹುಲಿಗಳಿದ್ದಿರಬೇಕು ಹಾಗಾದರೆ ಆ ಕಾಲಕ್ಕೆ? ಅಷ್ಟು ಹುಲಿಗಳಿದ್ದಿರಬೇಕಾದ್ರೆ ಎಷ್ಟು ಕಾಡಿದ್ದಿರಬೇಕು? ಅಷ್ಟು ಕಾಡಿದ್ದಿರಬೇಕಾದ್ರೆ ಎಷ್ಟು ಇತರ ಕಾಡು ಪ್ರಾಣಿಗಳಿದ್ದಿರಬೇಕು? ಆ ಸಂಖ್ಯೆಯಲ್ಲಿ ಹುಲಿ ಇತ್ತು ಅಂತಂದರೆ ಅದಕ್ಕೆ ಆಹಾರವಾಗಿ ಇತರ ಪ್ರಾಣಿಗಳು ಬೇಕು ತಾನೆ, ಎಷ್ಟಿದ್ದಿರಬೇಕು? ನಿಮ್ಮಲ್ಲಿ ಒಂದು ಪ್ರಶ್ನೆ ಮೂಡಬಹುದು ಈಗ, ಹೌದಲ್ವಾ, ಇದು 2,000 ಹುಲಿ ನೋಡಿ, ಅವರಿಗೆ 48 ಹುಲಿ ಮದುವೆ ಆಗಿದೆ ಫಕೀರಗೌಡರಿಗೆ. ಹುಲಿ ಮದುವೆ ಏನು ಅನ್ನುವಂಥ ಪ್ರಶ್ನೆ ಬರಬಹುದು ನಮ್ಮ ಮನಸ್ಸಿನೊಳಗೆ. ಒಬ್ಬನಿಗೆ ಒಂದು ಹುಲಿ ಮದುವೆ ಮಾಡಬೇಕಾದ್ರೆ ಅವ 40 ಹುಲಿ ಕೊಂದಿರಬೇಕು. 40 ಹುಲಿ ಕೊಂದವನಿಗೆ ಒಂದು ಹುಲಿ ಮದುವೆ. ಫಕೀರಗೌಡರಿಗೆ 48 ಹುಲಿ ಮದುವೆ ಆಗಿತ್ತು. ಅಷ್ಟಕ್ಕೂ ಹುಲಿ ಮದುವೆ ಅಂದರೆ ಏನು ಅಂತ ಪ್ರಶ್ನೆ. ಈ ಶಿಕಾರಿ ಕೊಂದಂತಹ 40ನೇ ಹುಲಿಯನ್ನು ಚಟ್ಟದಲ್ಲಿಟ್ಟು ಆ ಕೊಂದಂತಹ ವ್ಯಕ್ತಿಯನ್ನು ಮದುಮಗನ ಹಾಗೆ ಡ್ರೆಸ್ ಮಾಡಿಸಿ ಆ ಕಾಲದ ಸಣ್ಣ ಪುಟ್ಟ ಅಂಗಡಿ ಮುಂಗಟ್ಟಿನೆದುರು ಅವನನ್ನು ಮೆರವಣಿಗೆ ಮಾಡುವಂಥದ್ದು, ಇದು ಅವರಿಗೆ ಸಂದಾಯವಾಗುವಂಥ ಒಂದು ಗೌರವ. ಈ ರೀತಿ ಅನೇಕ ಹುಲಿ ಮದುವೆ ಮಾಡಿಕೊಂಡವರು ಇದ್ದರು. ನೀವು ಇದಕ್ಕೆ ಸಾಕ್ಷಿ ಏನು ಅಂತ ಕೇಳ್ಬೋದು. ಇತಿಹಾಸಕಾರರು ನಾವು ಸಾಮಾನ್ಯವಾಗಿ ಹೇಳ್ತೇವೆ ಹೌದು, ಆದರೆ ಅದಕ್ಕೆ ಸಾಕ್ಷಿ ಏನು ಅಂತ ಕೇಳ್ತೀರಿ ಅಥವಾ ಕೇಳೋದು ಸಹಜವೇ. ಖಂಡಿತವಾಗಿ ನಾನು ಹೇಳ್ತೇನೆ ನೋಡಿ. ಈಗ ಒಂದು ಲೆಕ್ಕ ಪ್ರಕಾರ ಇವತ್ತು ಒಟ್ಟು ನಮ್ಮ ಭಾರತ ದೇಶದ ಹುಲಿಗಳ ಸಂಖ್ಯೆ ಸುಮಾರು 4,000, ಒಂದು 25-50 ಹೆಚ್ಚು ಕಡಿಮೆ ಇರಬಹುದೇನು. ಈಗ ಸ್ವಲ್ಪ ಏನೋ ಅದರ ಸಂಖ್ಯೆ ಜಾಸ್ತಿ ಆಗಿದೆ ಅಂತ, ಒಂದು 50 ಜಾಸ್ತಿ ಆಗಿದೆ ಅಂತ ಇಟ್ಕೊಳ್ಳೋ, ಒಂದು 425-450 ಅಂತ ಇಟ್ಕೊಳ್ಳೋ. ಜಗತ್ತಿನ ಒಟ್ಟು ಹುಲಿಗಳ 70% ಭಾರತದಲ್ಲಿರುವುದು ಅಂತ ಲೆಕ್ಕ. ಅಂತಹ ಭಾರತದಲ್ಲಿ ಇವತ್ತು ಇಷ್ಟು ಸಂಖ್ಯೆಯಲ್ಲಿ ಹುಲಿ ಇರುವಂಥದ್ದು. ಆದರೆ 100-150 ವರ್ಷಗಳ ಹಿಂದಿನ ಕತೆ ನಾನು ಹೇಳಿದೆ. ಸೊ ಇಂತಹ ಸಂದರ್ಭದಲ್ಲಿ ಈ ರೀತಿಯ ಸಂಖ್ಯೆಯಲ್ಲಿ ಹುಲಿ ಇತ್ತು. ಇವತ್ತು ಆ ಕಾಲಕ್ಕೆ ಏನು ಅಂತಂದರೆ, ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತು ನಾವು ಬೆಕ್ಕುಗಳನ್ನು ಯಾವ ರೀತಿ ಕಾಣ್ತೇವೋ ಅದೇ ರೀತಿ ಹುಲಿಗಳನ್ನು ಕಾಣ್ತಾ ಇದ್ರಂತೆ ನಮ್ಮ ಹಿರಿಯರು. ನೀವು ಕೇಳುವಂಥ ಪ್ರಶ್ನೆ ಸಹಜವೇ ಇದೆ. ಈಗ ಇದು ಸಾಕ್ಷಿ ಏನು ಅಂತ ಕೇಳ್ಬೋದು. ಸಾಕ್ಷಿಯಾಗಿ ನಾನು ನಿಮಗೆ ಕೆಲವು ತುಳುನಾಡಿನ ಸ್ಥಳನಾಮಗಳ ಬಗ್ಗೆ ಹೇಳ್ತೇನೆ, ಆಗ ನಿಮಗೆ ಅಂದಾಜಾಗ್ಬೋದು. ಏನು ಸ್ಥಳನಾಮಗಳು? ಈಗ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂಥ ಪಿಲಿಕುಲದಿಂದ ಶುರು ಮಾಡುವ. ಪಿಲಿಕುಲ, ಪಿಲಿಕ್ಕಲ, ಪಿಲಿಪ್ಪೆ, ಪಿಲಿಂಗೂರು, ಪಿಲಿಬೈಲು, ಪಿಲಿಪ್ಪಾದೆ, ಪಿಲಿಂಜ, ಪಿಲಿಂಕಲ್ಲು, ಪಿಲಿಗೂಡು, ಈ ಬಂದವರು ಒಂದು ಸೇರಿಸಿ ಬಿಡ್ತಾರೆ ಅದಕ್ಕೆ ಪಿಲಿ 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 ಅನ್ನುವಂಥದ್ದು. ಏನದು ಪಿಲಿಂಜ, ಪಿಲಿಮೊಗರು, ಪಿಲಿಬೈಲು, ಪಿಲಿಗೂಡು ಏನಿದು ಅಂದರೆ ಆ ಪ್ರದೇಶದಲ್ಲಿ ಅಷ್ಟು ಹುಲಿಗಳಿದ್ದದಕ್ಕೆ ಸಾಕ್ಷಿ. ಒಂದು ಊರಿಗೆ ಸುಮ್ಮನೆ ಹೆಸರು ಬರೋದಿಲ್ಲ. ಒಂದು ಊರಿಗೆ ಏನೋ ಹೆಸರು ಬಂತು ಅಂತಂದರೆ ಅದಕ್ಕೆ ನಿರ್ದಿಷ್ಟ ಕಾರಣ ಇದೆ. ಸೊ ಈ ರೀತಿಯ ಸಂಖ್ಯೆಯಲ್ಲಿ ಹುಲಿ ಇದ್ದದಕ್ಕೆ ಆ ಊರಿಗೆ ಈ ರೀತಿಯ ಹೆಸರು ಬಂದಿರುವಂಥದ್ದು. ಇನ್ನು ನಿಮ್ಮ ಪ್ರಶ್ನೆ ಇರೋದು, ಹೌದು ಏನು ಅದ್ಭುತವಾದ ಪ್ರಾಣಿ ಅದು, ಈ ಶಬ್ದಕ್ಕೆ ಅದು ಹೆದರಿ ಓಡ್ತಾ ಇತ್ತ ಅಂತೇಳಿ. ಬಂಧುಗಳೇ, ಮತ್ತೆ ನಿಮಗೆ ನಾನು ಹೇಳ್ತೇನೆ, ಒಂದು ವಸ್ತುವಿನ ಮುಖಾಂತರ ಏನೆಲ್ಲ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ಕಲ್ಪಿಸಿಕೊಳ್ಳಿ. ಹುಲಿ, ನಾವು ಜನಪದರನ್ನು ಮಾತಾಡಿಸುವಾಗ ಅವರು ಹೇಳ್ತಾರೆ, ಹುಲಿ ಅಂದರೆ ಒಂದು 7 ಜನ ಗಟ್ಟಿಗೆ ಯುವಕರ ಶಕ್ತಿ, ಅದಕ್ಕೆ 7 ಜನ ಗಟ್ಟಿಗೆ ಯುವಕರ ಶಕ್ತಿ, ಧೈರ್ಯ ಒಬ್ಬ ದುರ್ಬಲ ಪುಕ್ಕಲ ವ್ಯಕ್ತಿಗೆ ಇದ್ದಷ್ಟು ಇಲ್ಲ ಅಂತೇಳಿ.
ಅದು ಪಡಕ್ ಅಂತ ಹೇಳಿದರೆ ಅದು ಓಡ್ತದೆ. ಅದಕ್ಕೆ ನಮ್ಮ ಒಮ್ಮೆ ಇತ್ತೀಚೆಗೆ ಯಾರೋ ಭೇಟಿ ನೀಡಿದ ಬೆಂಗಳೂರಿನಿಂದ ಬಂದವರು ರೀತಿ ಮಾತಾಡ್ತಾ ಇರುವಾಗ ಒಂದು ಮಾತು ಸೇರಿಸಿದ್ದು. ಹೌದು ಸರ್, ನಮ್ಮಲ್ಲಿ ಒಂದು ಗಾದೆ ಇದೆ, ಏನದು, ಕರಡಿ ಬಂದರೆ ಕಾಲೆತ್ತು, ಹುಲಿ ಬಂದರೆ ಬಾಯೆತ್ತು ಅಂತೇಳಿ. ಕರಡಿ ಬಂದರೆ ಕಾಲೆತ್ತು, ಕರಡಿ ಬಂದರೆ ನಾವು ಓಡಬೇಕು, ಹುಲಿ ಬಂದರೆ ಬೊಬ್ಬೆ ಹಾಕಿದರೆ ಅದು ಹುಲಿ ಓಡ್ತದೆ ಅಂತೇಳಿ ನಮ್ಮ ಜನಪದದ ತುಳುನಾಡಿನಲ್ಲಿ ಹೇಳುವಂಥದ್ದಿದೆ. ಇದಕ್ಕೆ ಸಾಕ್ಷಿ ಏನು ಅಂತ ನೀವು ತುಳುವರಲ್ಲಿ ಕೇಳಿದರೆ, ಹೌದು ಅಂದರೆ ಈಗೆಲ್ಲ ಹಳೆ ತಲೆಗಳೆಲ್ಲ ಹೋಗಿ ಆಯಿತು. ಹಳೆಬರಲ್ಲಿ ಪ್ರಾಯದವರಲ್ಲಿ ನಾವು ಮಾತಾಡಿಸಿದರೆ ಅವರು ಹೇಳ್ತಾರೆ, ಹೌದು, ಹಿಂದಿನ ಕಾಲದಲ್ಲಿ ಒಬ್ಬ ಸಾಮಾನ್ಯ ಕೃಷಿಕನ ಮನೆಯಲ್ಲಿ 40-50 ದನಕರುಗಳು ಇರ್ತಿತ್ತು. ಆ 40-50 ದನಕರುಗಳಿರುವಂಥ ಅವನ ಹಟ್ಟಿಗೆ ಬಾಗಿಲೇನು ಅಂತ ಕೇಳಿದರೆ, ಒಣಗಿದ ತಾಳೆಯ ಮರದ ಗರಿಯನ್ನು ಹೀಗೆ ನೇತಾಡಿಸಿ ಬಿಡೋದು. ಯಾಕೆ ಅಂತ ನೀವು ಕೇಳ್ಬೋದು. ಹಚ್ಚೆ ಹಗಲಿಗೆ ಹಿಡಿಯೋದಕ್ಕೆ, ದನಕರುಗಳನ್ನು ಹಿಡಿಯೋದಕ್ಕೆ ಹಟ್ಟಿಗೆ ನಮ್ಮ ಹುಲಿ ನುಗ್ಗುತ್ತದೆ. ಆ ನುಗ್ಗುವಂಥ ಸಂದರ್ಭದಲ್ಲಿ ಬರಬರ ಶಬ್ದ ಆಗ್ತದೆ. ಹುಲಿ ತಾನು ಮಾಡಿದ ಶಬ್ದಕ್ಕೆ ತಾನೇ ಹೆದರಿ ಓಡುವಂಥ ಪುಕ್ಕಲು ಪ್ರಾಣಿ ಅಂತ ಅವರ ಅಭಿಪ್ರಾಯ, ಅನುಭವದ ಮಾತು ನೋಡಿ. ಸೊ ಹಾಗಾಗಿ ಒಂದು ವಸ್ತುವನ್ನು ಆಧಾರವಾಗಿಟ್ಟುಕೊಂಡು ಏನೆಲ್ಲ ನೀವು ನೋಡಿ, ಮತ್ತು ನೀವು ಆಲೋಚನೆ ಮಾಡಬೇಕು. ಈ ರಾಜಕೀಯವಾದ ಸೂಕ್ಷ್ಮವನ್ನು ಹೇಳ್ತದೆ ಅಂತ ನಾನು ಹೇಳಿದೆ. ಈಗ ತುಳುನಾಡಿನ ರಾಜಕೀಯ ವ್ಯವಸ್ಥೆಯನ್ನು ನಾವು ನೋಡುವಾಗ ಇಲ್ಲಿ ಸುಮಾರು 10-14 ತುಂಡರಸುಗಳು 10-14ನೇ ಶತಮಾನದ ಹೊತ್ತಿಗಾಗುವಾಗ ಪ್ರಬಲರಾಗಿ ಇದ್ದರು ಅವರು. 11ನೇ ಶತಮಾನದಲ್ಲಿ ಉಲ್ಲೇಖ ಬರ್ತದೆ. 14ನೇ ಶತಮಾನದ ಹೊತ್ತಿಗಾಗುವಾಗ ಸುಮಾರು 10-14 ತುಂಡರಸರುಗಳು ಇದ್ದರು ಅಂತಾದರೆ, ಆ ಅರಸರುಗಳಲ್ಲಿ 12 ರಾಜವಂಶ ಜೈನ ಧರ್ಮಕ್ಕೆ ಸೇರಿದವರು. ಬಹುಶಃ ನಮ್ಮ ವಿಟ್ಲದ ದೊಂಬೆ ಹೆಗಡೆ ಮತ್ತು ಮಾಯಪಾಡಿ ಅರಸರು ಮಾತ್ರ ಹಿಂದೂ ಸಮಾಜಕ್ಕೆ ಸೇರಿದವರು ಅಂತ ಹೇಳಲಾಗ್ತದೆ. ಅಂದರೆ ಇಲ್ಲಿ ಮೆಜಾರಿಟಿ ಎಲ್ಲ ಅರಸರುಗಳು, ತುಂಡರಸರುಗಳು ಇದ್ದದ್ದು ಜೈನ ವಂಶಕ್ಕೆ ಸೇರಿದವರು. ಈ ಜೈನ ವಂಶದ ರಾಜರ ಒಂದು ಧರ್ಮವನ್ನು ನಾವು ನೋಡಿದರೆ, ಅವರು ಆಚರಣೆ ಮಾಡ್ತಾ ಇದ್ದಂಥ ಧರ್ಮವನ್ನು ನೋಡಿದರೆ ನಮಗೆ ಗೊತ್ತಿದ್ದ ಹಾಗೆ ಜೈನ ಧರ್ಮವನ್ನು ಪಾಲಿಸ್ತಾ ಇದ್ದವರು. ಜೈನ ಧರ್ಮದ ಮೂಲ ಸಿದ್ಧಾಂತ ಏನು, ಅದರ ಡಾಕ್ಟ್ರಿನ್ ಏನು, ಸಿದ್ಧಾಂತ ಏನು? ಅಹಿಂಸಾ ಸಿದ್ಧಾಂತ. ಕೊಲ್ಲುವ ಪ್ರಶ್ನೆ ಇಲ್ಲ, ಯಾವ ಕಾರಣಕ್ಕೂ ಯಾವುದೇ ಪ್ರಾಣಿಯನ್ನು, ಕ್ರಿಮಿಯನ್ನು ಕೊಲ್ಲುವ ಪ್ರಶ್ನೆ ಇಲ್ಲ. ಸೊ ಹಾಗಾಗಿ ಇವರೇನು ಮಾಡ್ತಾಯಿದ್ರು, ಆ ಉಪಟಳ ಕೊಡುವ ಅಥವಾ ಕ್ರೂರ ಪ್ರಾಣಿಗಳನ್ನು ಹೆದರಿಸಿ ಓಡಿಸುವಂಥ ಪ್ರಕ್ರಿಯೆ ನಡೀತಾ ಇತ್ತು. ಈಗ ಪ್ರಶ್ನೆ ಬರಬಹುದು, ಹಾಗಾದರೆ ಯುದ್ಧ ಮಾಡ್ತಾ ಇರಲಿಲ್ಲ, ಕೊಲೆ ಆಗ್ತಾ ಇರಲಿಲ್ಲ. ಅವರೂ ಕ್ಷತ್ರಿಯ ಧರ್ಮ ಪಾಲನೆ ಮಾಡುವಂಥದ್ದು ಅನಿವಾರ್ಯ. ಆದರೆ ಧರ್ಮಕ್ಕೆ ಬಂದಾಗ ಖಂಡಿತವಾಗಿಯೂ ಆ ರೀತಿಯ ಕ್ರೂರ ಪ್ರಾಣಿಗಳನ್ನೂ ಕೂಡ ರಾಜಾರೋಷವಾಗಿ ಕೊಲ್ಲುವ ಪ್ರಶ್ನೆ ಇಲ್ಲ. ಇದಕ್ಕೆ ಸಾಕ್ಷಿ ಏನು ಅಂತ ಕೇಳ್ಬೋದು. ನೋಡಿ, ನಮ್ಮ ತುಳುನಾಡಿನಲ್ಲಿ ತುಳುವರ ಒಂದು ಆಚರಣೆ ಇದೆ, ಕೆಡ್ಡಸ ಹಬ್ಬ ಅಂತೇಳಿ. ಈ ಕೆಡ್ಡಸ ಹಬ್ಬದ ಸಂದರ್ಭದಲ್ಲಿ ಬೇಟೆಯ ಉಲ್ಲೇಖ ಬರ್ತದೆ. ಆ ಬೇಟೆಯ ಉಲ್ಲೇಖ ಬರ್ತದೆ, ಆದರೆ ನಮ್ಮ ತುಳುವರು ಅದನ್ನು ಹೇಳುವಂಥ ರೀತಿ ಏನು, ಕೆಡ್ಡಸದ ಬೋಂಟೆ ದೇರುನೆ ಅಂತ ಹೇಳುವುದವರು. ಕೆಡ್ಡಸದ ಬೋಂಟೆ ದೇರುನೆ. ದೇರುನೆ ಅಂದರೆ ಈ ಪ್ರದೇಶದಲ್ಲಿರುವ ಪ್ರಾಣಿಗಳನ್ನು ನಮ್ಮ ಗಡಿ ಮೀರಿ ಇನ್ನೊಂದು ಪ್ರದೇಶಕ್ಕೆ ಓಡಿಸುವಂಥದ್ದು, ಕೊಲ್ಲುವ ಪ್ರಶ್ನೆ ಇಲ್ಲ. ಇನ್ನು ನೋಡಿ, ಇನ್ನು ಮುಂದಕ್ಕೆ ನಾವು ಮಾತಾಡಿದರೆ, ಸಾಂಸ್ಕೃತಿಕವಾಗಿ ನೋಡಿದರೆ ತುಳುನಾಡಿನಲ್ಲಿ ಇವತ್ತಿಗೂ ಹುಲಿವೇಷ, ಇವತ್ತು ಹುಲಿವೇಷ ಬಹಳ ಪ್ರಖ್ಯಾತಿಯನ್ನು ಪಡೆದಿರುವಂಥದ್ದು. ಈ ಹುಲಿವೇಷದ ಹಿನ್ನೆಲೆ ಏನು ಅಂತ ಯಾರಲ್ಲಿ ಕೇಳಿದರೂ ಅದಕ್ಕೆ ಸ್ಪಷ್ಟವಾದಂಥ ಉತ್ತರ ಇಲ್ಲ. ಇದು ಯಾವಾಗ ಪ್ರಾರಂಭ ಆಯಿತು, ಎಲ್ಲಿಂದ ಪ್ರಾರಂಭ ಆಯಿತು, ಯಾಕೆ ಪ್ರಾರಂಭ ಆಯಿತು, ಉತ್ತರ ಇಲ್ಲ. ಹೆಚ್ಚು ಅಂತಂದರೆ ಕುಣಿತ ಪ್ರಕಾರಗಳನ್ನು ನೋಡುವಾಗ ಪಿಲಿಪಂಜಿ ಕುಣಿತ ಅಂತ ಬರ್ತದೆ. ಆ ಪಿಲಿಪಂಜಿ ಕುಣಿತಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಹುಲಿಯ ವಂಶ, ಪೀಳಿಗೆ, ಅದರ ಸಂತಾನ, ಜಿಂಕೆಯ ಸಂತಾನ, ನಮ್ಮ ಕಾಡುಹಂದಿಯ ಮರಿಗಳು ಎಲ್ಲ ಇರ್ತವೆ ಗುಂಪು ಕಟ್ಟಿಕೊಂಡು. ಅದರ ನಡುವೆ ಒಬ್ಬ ಒಂದು ಕೋವಿ ಹಿಡ್ಕೊಂಡು ಕ್ಯಾಪ್ ಇಟ್ಟು ಪ್ಯಾಂಟ್ ಶರ್ಟು ಕೋಟ್ ಹಾಕಿ ಹುಲಿ ಅದನ್ನು ಶಿಕಾರಿ ಮಾಡುವಂಥ ಒಂದು ಅಣಕು ದೃಶ್ಯ ನಮಗೆ ಆ ಒಂದು ಕುಣಿತಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಕಣ್ಣೆದುರಿಗೆ ಬರ್ತದೆ. ಇದನ್ನು ಪಿಲಿಪಂಜಿ ಕುಣಿತ ಅಂತ ಹೇಳ್ತೇವೆ. ಆ ರೀತಿ ಕುಣಿಯುವವನನ್ನು ನಾವು ದೊರೆ ಅಂತ ಕರೆಯುವಂಥದ್ದು. ಅದೇ ದೊರೆ ನಮ್ಮ ಇವತ್ತು ಹುಲಿವೇಷಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಕಾಣ್ತಾನೆ. ಇವತ್ತು ಅದು ಸ್ವಲ್ಪ ಕರಪ್ಟ್ ಆಗಿಬಿಟ್ಟಿದೆ, ಅದು ಹುಲಿವೇಷದ ಚಿತ್ರಣವೇ ಬದಲಾಗಿಬಿಟ್ಟಿದೆ ಬಿಡಿ. ಒಂದು ಕಾಲದ, ನಾನು ಬಾಲ್ಯದ ದಿನಗಳನ್ನು ನೆನಪು ಮಾಡಿಕೊಂಡ್ರೆ ಹುಲಿವೇಷದ ದೃಶ್ಯ ಬಂದಾಗ ಆ ಒಂದು ಪಿಲಿಪಂಜಿ ಕುಣಿತದ ದೊರೆ ಏನಿದ್ದಾನೋ ಅದೇ ರೀತಿಯ ಒಬ್ಬ ಬ್ರಿಟಿಷನ ಅಣಕು ದೃಶ್ಯ ನನ್ನ ಕಣ್ಣೆದುರಿಗೆ ಬರ್ತದೆ. ಇಲ್ಲಿ ನಾವು ಗಮನಿಸಬೇಕಾದ್ದು, ರಾಜಾರೋಷವಾಗಿ ಬೇಟೆಯಾಡುವ ಹುಲಿಗಳನ್ನು ಕೊಲ್ಲುವಂಥ ಪ್ರಕ್ರಿಯೆ ಪ್ರಾರಂಭ ಆದದ್ದೇ ನಮ್ಮ ಬ್ರಿಟಿಷರ ಪ್ರವೇಶದೊಂದಿಗೆ. ಇದಕ್ಕೆ ಸಾಕ್ಷಿ ಏನು ಅಂತ ಕೇಳಬಹುದು ನೀವು. ಅದೇ ನಾನು ನಮ್ಮ ಇವರು ಹೇಳಿದಲ್ಲ, ಏನು ಫಕೀರಗೌಡರ ಬಗ್ಗೆ ಉಲ್ಲೇಖ ಮಾಡಿದೆಲ್ಲ, ಫಕೀರಗೌಡರಿಗೆ ವರ್ಷಕ್ಕೊಂದು ಡಬಲ್ ಬ್ಯಾರಲ್ ಗನ್ ಉಡುಗೊರೆಯಾಗಿ ಬ್ರಿಟಿಷರು ಕೊಡ್ತಾ ಇದ್ದರಂತೆ. ಕೊಡಗಿನ ರಾಜ ಅವರ ಸಾಹಸಕ್ಕೆ ಒಂದಷ್ಟು ಭೂಮಿಯನ್ನು ಬಿಟ್ಟುಕೊಟ್ಟಿದ್ದ. ನೋಡಿ, ಈ ರೀತಿಯ ಬೇರೆ ಬೇರೆ ವಿಚಾರಗಳನ್ನು ವಿಶ್ಲೇಷಣೆ ಮಾಡೋದಕ್ಕೆ ಅದು ಒಂದು ರೀತಿಯ ಸಂಶೋಧನಾ ಬುದ್ಧಿಯಿಂದ ನಾವು ನೋಡಿದಾಗ ನಮಗೆ ಮಾಹಿತಿಗಳು ಲಭ್ಯವಾಗ್ತಾ ಹೋಗ್ತದೆ.
ಇನ್ನೊಂದು ಪ್ರಶ್ನೆ ನಾವು ಮುಖ್ಯವಾಗಿ ಗಮನಿಸಬೇಕು. ಇತ್ತೀಚೆಗೆ ರಷ್ಯಾದಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ಇದನ್ನು ನೋಡಿ ಹೇಳಿದ್ರು, ಇದು ನಮ್ಮಲ್ಲಿ ಇದನ್ನು ಹಕ್ಕಿ ಓಡಿಸಲಿಕ್ಕೆ ಯೂಸ್ ಮಾಡ್ತಾರೆ ಅಂತೇಳಿ. ನಮ್ಮಲ್ಲಿ ಹಕ್ಕಿ ಓಡಿಸುವಂಥದ್ದಿದೆ, ಅಲ್ಲಿ ಹಂದಿ ಓಡಿಸುವಂಥದ್ದಿದೆ. ಇದೇ ಒಂದು ವಸ್ತುವನ್ನು ಹೋಲುವಂತಹ ಒಂದು ವಸ್ತುವನ್ನು ಇತ್ತೀಚೆಗೆ ನನ್ನವರು ಒಬ್ಬರು ಅಮೇರಿಕಾದ ನನಗೆ ತಂದು ತೋರಿಸಿದರು. ನೋಡಿ, ಅಲ್ಲಿ ಇದರಿಂದ ಮಕ್ಕಳು ಆಟ ಆಡ್ತಾರೆ ಅಂತೇಳಿ. ನೋಡಿದ್ರೆ ನಿಮ್ಮ ಕಣ್ಣೆದುರಿಗೆ ನಾನು ತೋರಿಸ್ಬೋದು. ನೋಡಿ, ಇದು ಈಗ ನಮ್ಮ ಮಕ್ಕಳ ಕೈಯಲ್ಲಿ ಕೂಡ ಇದೆ. ಈ ನಮೂನೆಯದು ಮರದಿಂದ ಮಾಡಿರುವಂಥದ್ದು. ಇದರಿಂದ ಏನು ಸೂಕ್ಷ್ಮವನ್ನು ಅರ್ಥ ಮಾಡ್ಕೋಬಹುದು ಅಂತಂದರೆ, ಅದು ಆ ಕಾಲಕ್ಕಿರ್ಬೋದು, ಈ ಕಾಲಕ್ಕಿರ್ಬೋದು, ಯಾವುದೋ ಒಂದು ಹಳ್ಳಿಯ ಮೂಲೆಯಲ್ಲಿ ಪತ್ತೆಯಾಗಿರ್ತಕ್ಕಂಥ, ಶೋಧೆ ಆಗಿರ್ತಕ್ಕಂಥ ಒಂದು ತಂತ್ರಗಾರಿಕೆ, ಒಂದು ತಂತ್ರ ಅಥವಾ ಒಂದು ಬದುಕಿಗೆ ಸಂಬಂಧಪಟ್ಟಂಥ ಒಂದು ಶೋಧೆ, ಅದು ಜಗತ್ತಿನ ಇನ್ಯಾವುದೋ ಒಂದು ಮೂಲೆಯಲ್ಲಿ ಅದೇ ಕಾಲಘಟ್ಟದಲ್ಲಿ ರಚನೆಯಾಗಿರ್ತದೆ. ಸೊ ಹಾಗಾಗಿ ಅಂದರೆ ಈ ರೀತಿಯಾಗಿ ಮಾತಾಡ್ತಾ ಹೋದರೆ ಕೇವಲ ಒಂದು ಹುಲಿ ಓಡಿಸುವ ಸಾಧನಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ನಾನು ಹೇಳಿದ ಆಗ ಒಂದು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದೆ, ಈ ವಸ್ತುವಿನ ಮುಖಾಂತರ ತುಳುನಾಡು, ರಾಜ್ಯ, ರಾಷ್ಟ್ರ, ಜಗತ್ತನ್ನು ಕಲ್ಪನೆ ಮಾಡಿಕೊಳ್ಳಿ. ನಾನಿಷ್ಟೇ ಹೇಳುವಂಥದ್ದು, ವಸ್ತು ಸಂಗ್ರಹಾಲಯ ಅಂತ ಹೇಳಿದರೆ ಕೇವಲ ವಸ್ತು ಸಂಗ್ರಹಾಲಯ ಅಲ್ಲ. ಈ ಒಂದು ವಸ್ತು ಸಂಗ್ರಹಾಲಯವನ್ನು ವೀಕ್ಷಣೆ ಮಾಡುವುದರೊಂದಿಗೆ ಬೇರೆ ಬೇರೆ ನೀವು ಪ್ರಕೃತಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಒಂದು ನಮ್ಮ ಬದುಕಿಗೆ ಸಂಬಂಧಪಟ್ಟ ಹಾಗೆ ಆಲೋಚನೆ ಮಾಡ್ತಾ ಹೋಗಿ, ಇಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು ಮರ, ಬಿದಿರು, ಮಣ್ಣು, ಹೆಚ್ಚು ಅಂದರೆ ಕಬ್ಬಿಣದಿಂದ ಮಾಡಿರುವಂಥದ್ದು. ಇದರಿಂದ ಪ್ರಕೃತಿಗೆ ಯಾವುದೇ ಒಂದು ಹಾರ್ಮ್ ಇಲ್ಲ. ಇದು ಮತ್ತೆ ಮರಳಿ ಪ್ರಕೃತಿಗೆ ಸೇರುವಂಥದ್ದು. ಆದರೆ ಇವತ್ತು ನಾವು ಬಳಕೆ ಮಾಡುವಂಥ ವಸ್ತುಗಳು ಯಾವತ್ತೂ ಮತ್ತೆ ಪ್ರಕೃತಿಗೆ ಸೇರುವುದಿಲ್ಲ. ಒಂದು ಕಾಲಘಟ್ಟ ಕೇವಲ 100-150 ವರ್ಷಗಳ ಹಿಂದೆ ತುಳುನಾಡು ಹೇಗೆ ದಟ್ಟವಾದ ಕಾಡಿನಿಂದ ಆವೃತವಾಗಿತ್ತು ಅನ್ನುವಂಥದ್ದನ್ನು ನಿಮಗೆ ಹೇಳ್ತದೆ. ಕೇವಲ ತುಳುನಾಡಿಗೆ ಮಾತ್ರ ಅಲ್ಲ, ಇದು ನಮ್ಮ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಸಂಬಂಧಪಟ್ಟ ಹಾಗೆ ಕಲ್ಪನೆ ಮಾಡಿಕೊಳ್ಳುವ ಎಷ್ಟು ಶೀಘ್ರಗತಿಯಲ್ಲಿ ಕಾಡು ನಾಶ ಆಗ್ತಾ ಇದೆ ಅನ್ನುವಂಥದ್ದನ್ನು ಈ ಒಂದು ವಸ್ತು ಹೇಳ್ತದೆ. ಇದೇ ವಸ್ತುವಿನ ಮುಖಾಂತರ ಜಗತ್ತಿಗೆ ಹೋಗೋ ನಾವು ಇವತ್ತು ಅಮೆಜಾನ್ ಫಾರೆಸ್ಟ್ ಏನಿದೆ, ಅದು ನಮ್ಮ ಜಗತ್ತಿನ ಒಂದು ಉಸಿರದು. ಇವತ್ತು ಆ ಅಮೆಜಾನ್ ಫಾರೆಸ್ಟಿಗೆ ಸಂಬಂಧಪಟ್ಟ ಹಾಗೆ ನಾವು ಮಾತಾಡಿದರೆ ಆ ಕಾಡಿನ ಸ್ಥಿತಿ ಏನು ಅಂತಂದರೆ, ನಾವು ಕಣ್ಣು ಬ್ಲಿಂಕ್ ಮಾಡೋದರೊಂದಿಗೆ, ಕಣ್ಣು ಮುಚ್ಚಿ ಬಿಡಿಸೋದ್ರೊಳಗೆ ನಾವೊಂದು ಫುಟ್ಬಾಲ್ ಆಡುವಷ್ಟು ದೊಡ್ಡ ಗಾತ್ರದ ಕಾಡು ಇವತ್ತು ಕಣ್ಮರೆಯಾಗ್ತಾ ಇದೆ ಅಂತೆ. ಸೊ ಹಾಗಾಗಿ ಭವಿಷ್ಯದ ದಿನಗಳನ್ನು ನಾವು ಕಲ್ಪನೆ ಮಾಡಿಕೊಳ್ಳಬೇಕು. ಹಾಗಾಗಿ ಕೇವಲ ಒಂದು ವಸ್ತು ಸಂಗ್ರಹಾಲಯದೊಳಗೆ ಪ್ರವೇಶ ಮಾಡೋದು ಮಾತ್ರ ಅಲ್ಲ, ಆ ವಸ್ತು ಸಂಗ್ರಹಾಲಯದ ಒಳಗಿರತಕ್ಕಂಥ ವಸ್ತುವನ್ನು ಸೂಕ್ಷ್ಮವಾಗಿ ಗಮನಿಸಿ ಬಹುಶಃ ನಮ್ಮ ಬುದ್ಧಿಮತ್ತೆಯನ್ನು ವಿಸ್ತರಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ಒಂದಷ್ಟು ನಮ್ಮ ಬದುಕಿನ ಬಗ್ಗೆ ಆಲೋಚನೆ ಮಾಡೋದಕ್ಕೆ ಅದು ಸಹಕಾರಿಯಾಗ್ತದೆ ಅನ್ನುವಂಥದ್ದನ್ನು ಈ ಒಂದು ವಸ್ತು ಅಲ್ಲ, ಇಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು ನಿಮಗೆ ಸೂಕ್ಷ್ಮ ವಿಚಾರಗಳನ್ನು ತಿಳಿ ಹೇಳ್ತವೆ.